ಯುವತಿಯೊಬ್ಬಳು ಪ್ರಿಯಕರನ ಶವದ ಜೊತೆ ಮದುವೆಯಾಗಿ ಪ್ರೀತಿ ಎಂದಿಗೂ ಶಾಶ್ವತ ಅಂತ ಸಾರಿದ ಅಪರೂಪದ ಘಟನೆ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದಿದೆ. ಆಂಚಲ್ ಎಂಬಾಕೆಗೆ ತನ್ನ ಸಹೋದರರ ಮೂಲಕ ಸಕ್ಷಮ್ ಎಂಬಾತನ ಪರಿಚಯವಾಗಿತ್ತು. ಬಳಿಕ ಪರಿಚಯ ಪ್ರೀತಿಯಾಗಿ ಮಾರ್ಪಟ್ಟಿತು. 3 ವರ್ಷಗಳ ಕಾಲ ಅವರು ಪ್ರೀತಿಸ್ತಾ ಇದ್ರು. ಮನೆಯಲ್ಲಿ ವಿಚಾರ ತಿಳಿದಾಗ ಬೇರೆ ಜಾತಿ ಅಂತ ಮದುವೆಗೆ ವಿರೋಧ ಬಂತು. ಅಲ್ಲದೆ ಆಕೆಯ ಮನೆಯವರು ಸಕ್ಷಮ್ಗೆ ಬೆದರಿಕೆ ಹಾಕಿದ್ರಂತೆ. ಆದರೆ ಅವರಿಬ್ಬರ ನಡುವಿನ ಪ್ರೀತಿ ಮುಂದುವರೆದಿತ್ತು. ಹೀಗಾಗಿ ಕೋಪಗೊಂಡ ಅಂಚಲ್ ಮನೆಯವರು ಸಕ್ಷಮ್ನನ್ನ ಕೊಂದೇ ಬಿಟ್ಟಿದ್ದಾರೆ. ಆತನ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದ ಅಂಚಲ್ ಆತನ ದೇಹದ ಮೇಲಿದ್ದ ಅರಿಶಿನವನ್ನ ತಾನು ಹಚ್ಚಿಕೊಂಡು ಶವದ ಕೈಯಿಂದ ಹಣೆಗೆ ಕುಂಕುಮ ಹಚ್ಚಿಕೊಂಡು ವಿವಾಹವಾಗಿದ್ದಾಳೆ. ಆತನ ಮನೆಯಲ್ಲಿ ಸೊಸೆಯಾಗಿ ಬಾಳುವುದಾಗಿ ಆಕೆ ಪ್ರತಿಜ್ಞೆ ಮಾಡಿದ್ದಾಳೆ. ಕೊನೆಯವರೆಗೂ ಆತನ ಪತ್ನಿಯಾಗಿ ಬಾಳಲು ನಿರ್ಧರಿಸಿದ್ದಾಳೆ. ನಮ್ಮ ಪ್ರೀತಿ ಗೆದ್ದಿದೆ, ನನ್ನ ಪೋಷಕರು ಸೋತರು ನೋಡು ಅಂತ ಆಕ್ರಂದಿಸಿದ್ದಾಳೆ. ಜಾತಿ ವಿಚಾರವಾಗಿ ಒಂದು ಜೀವವನ್ನ ಬಲಿ ಪಡೆದವರ ಮುಂದೆ ಇವರ ಪ್ರೀತಿ ಗೆದ್ದಿದೆ. ಸದ್ಯ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಆರೋಪಿಗಳನ್ನು ಬಂಧಿಸಿದ್ದಾರೆ.